ಬಿಜೆಪಿ ಪಕ್ಷದಿಂದ ಅಸಮಾಧಾನಗೊಂಡು ಪಕ್ಷೇತರನಾಗಿ ಪುತ್ತೂರು ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದಂತಹ ನನ್ನನ್ನು ಚುನಾವಣೆಯಲ್ಲಿ ವಾಮಮಾರ್ಗದ ಮೂಲಕ ಸೋಲಿಸುವಂತಹ ಪ್ರಯತ್ನ ನಡೆದಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ತತ್ವ ಸಿದ್ಧಾಂತಗಳನ್ನು ಮೀರಿ ನನ್ನ ವಿರುದ್ಧ ಅಪಪ್ರಚಾರವನ್ನ ಮಾಡಲಾಗಿದೆ ಎಂದು ಪುತ್ತೂರು ಪಕ್ಷೇತರ ಅಭ್ಯರ್ಥಿಯಾಗಿ ಸೋಲನ್ನ ಅನುಭವಿಸಿದಂತಹ ಅರುಣ್ ಪುತ್ತಿಲ ಆರೋಪವನ್ನ ಮಾಡಿದ್ದಾರೆ. ಸಂಘದ ಕೆಲವು ಮುಖಂಡರೇ ನನಗೆ ಮತ ಹಾಕದಂತೆ ಕಾರ್ಯಕರ್ತರಿಗೆ ಒತ್ತಡ ಹಾಕಿದ್ದಾರೆ. ಕಾರ್ಯಕರ್ತರ ಮನೆಗೆ ಹೋಗಿ ಅವರ ತಂದೆ ತಾಯಿಯ ಫೋಟೋ ಹಿಡಿದು ಪ್ರಮಾಣವನ್ನ ಮಾಡಿಸಿದ್ದಾರೆ. ಪ್ರಮಾಣಕ್ಕೆ ವಿರುದ್ಧವಾಗಿ ನನಗೆ ಮತ ಹಾಕಿದ್ರೆ ತಂದೆ ತಾಯಿ ಸಾಯುತ್ತಾರೆ ಎನ್ನುವಂತಹ ಬೆದರಿಕೆಯನ್ನ ಹಾಕಿದ್ದಾರೆ. ದೇವರ ಫೋಟೋ ಮೇಲೆ ಆಣೆ ಹಾಕಿಸಿದ್ದಾರೆ. ಇಂತಹ ಕೆಳಮಟ್ಟಕ್ಕೆ ಸಂಘ ಇಳಿಯಬಾರದಿತ್ತು ಎಂದು ನೊಂದು ನುಡಿದಿದ್ದಾರೆ. ಇನ್ನು ಬಿಜೆಪಿ ಮುಖಂಡರ ಅವಹೇಳನಕಾರಿ ಬ್ಯಾನರ್ ಹಾಕಿದ ಹಿಂದೂ ಕಾರ್ಯಕರ್ತರ ಮೇಲೆ ಅಮಾನುಷವಾಗಿ ಪೊಲೀಸರು ದೌರ್ಜನ್ಯ ಎಸಗಿದ್ದಾರೆ. ಆದರೆ ಹಿಂದೂ ಯುವತಿಯ ಮೇಲೆ ದೌರ್ಜನ್ಯ ಮಾಡಿದ್ದ ಅನ್ಯ ಮತೀಯನ ಮೇಲೆ ಇಂತಹ ಶಿಕ್ಷೆ ವಿಧಿಸಲು ಆಗಿಲ್ಲ. ದೌರ್ಜನ್ಯಕ್ಕೆ ಒಳಗಾದಂತಹ ಕಾರ್ಯಕರ್ತರನ್ನ ವಿಚಾರಿಸುವ ಸೌಜನ್ಯವನ್ನು ಸ್ಥಳೀಯ ಬಿಜೆಪಿ ಮುಖಂಡರು ಮಾಡಿಲ್ಲ ಎಂದರು. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಜೆಪಿಯ ಹಿರಿಯ ನಾಯಕರನ್ನ ಅವಹೇಳನ ಮಾಡುವ, ಅವರ ಕುರಿತು ವಿರುದ್ಧವಾಗಿ ಬರೆಯುವಂತಹ ಬರಹಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇಂತಹ ಕೃತ್ಯವನ್ನ ಯಾರು ಮಾಡಬಾರ್ದು. ಆದರೆ ಇಂತಹ ವಿಚಾರಗಳು ಹೆಚ್ಚು ಬಂದಾಗ ಅದನ್ನ ನಾನೇ ಮಾಡಿಸಿದ್ದು ಎಂಬಂತೆ ಬಿಂಬಿಸಲಾಗ್ತಾ ಇದೆ. ನಾನು ಯಾರಲ್ಲೂ ಈ ರೀತಿ ಮಾಡಿ ಎಂದು ಈ ಹಿಂದೆ ಹೇಳಿಲ್ಲ, ಮುಂದೆ ಹೇಳುವುದೂ ಇಲ್ಲ ಎಂದರು. ಜನತೆಗೆ ಗೊತ್ತು ಯಾರು ಯಾರಿಗೆ ಮತ ಹಾಕಬೇಕು. ನಾವು ಪಕ್ಷೇತರ ಅಭ್ಯರ್ಥಿ ಸೋಲಬೇಕು. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಗೆದ್ದರೂ ತೊಂದರೆ ಇಲ್ಲ ಅನ್ನುವಂತಹ ಮಾನಸಿಕತೆ ಬರ್ತದೆ ಅಂತ ಹೇಳಿ. ಆದರೆ ನಮ್ಮ ಪಕ್ಷದ ಸಂಘದ ಸಿದ್ಧಾಂತಗಳು ಏನು ಅನ್ನೋದನ್ನು ಇವತ್ತು ಜನತೆಯ ಮುಂದೆ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಯಾಕೆಂದರೆ ಅವರು ಹೇಳಿದ್ದಕ್ಕೆ ನಾವು ಯಾವುದನ್ನು ಮಾತಾಡಲಿಕ್ಕೆ ಹೋಗಲಿಲ್ಲ, ಉತ್ತರ ಕೊಡಲಿಲ್ಲ. ನಾವು ಯಾವುದಿದ್ರೂ ಮಾಲಿಂಗೇಶ್ವರ ನೋಡಿಕೊಳ್ತಾನೆ ಅಂತ ಹೇಳಿದೆವು. ಆ 20 ದಿವಸಗಳಲ್ಲಿ ನಮ್ಮ ಜೊತೆಗೆ ಒಂದು 62,000 ಜನರು ನಮ್ಮ ಜೊತೆಗೆ ನಿಲ್ತಾರೆ ಅಂತ ಹೇಳಿ. ಆದರೆ ಸತ್ಯಾಸತ್ಯದ ಯಾವುದು ಅಂತೇಳಿ ಎಲ್ರಿಗೂ ಗೊತ್ತಿದೆ ಅಲ್ವ. ಅದನ್ನು ಮತ್ತೆ ಕೆದಕತಕ್ಕಂಥ, ಮತ್ತೆ ಆರೋಪ ಮಾಡತಕ್ಕಂಥ ಅಗತ್ಯ ಇಲ್ವ ಅನ್ನುವಂಥದ್ದು ನನ್ನ ಕಲ್ಪನೆ. ನಮ್ಮನ್ನ ಸೋಲಿಸ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಅನೇಕರು ಆ ಚುನಾವಣೆಯ ಸಂದರ್ಭದಲ್ಲಿ ದುಡಿದಿದ್ದಾರೆ. ಒಂದು ಕಡೆಯಲ್ಲಿ ತೇಜೋವಧೆ ಮಾಡತಕ್ಕಂಥ ಪ್ರಯತ್ನಗಳು, ಒಂದು ಕಡೆಯಲ್ಲಿ ಅಪಪ್ರಚಾರಗಳ ಮುಖಾಂತರ ಕಾರ್ಯಕರ್ತರನ್ನ ಮಾನಸಿಕತೆಯನ್ನು ಕುಗ್ಗಿಸ್ತಕ್ಕಂಥ ಪ್ರಯತ್ನಗಳು, ಒಂದು ಕಡೆಯಲ್ಲಿ ಯಾರು ಸಂಘದ ಪಕ್ಷದ ಹಿರಿಯರಿದ್ದಾರ ನಮ್ಮನ್ನ ಸಿದ್ಧಾಂತದ ಅಡಿಯಲ್ಲಿ ಸರಿದಾರಿಗೆ ಕೊಂಡೋಗಬೇಕಾಗಿರ್ತಕ್ಕಂಥ ನಾಯಕರೇ ಇಲ್ಲದ ಸಲ್ಲದ ಆರೋಪಗಳನ್ನ, ಸುಳ್ಳು ಹೇಳಿಕೆಗಳನ್ನು ಕೊಡತಕ್ಕಂಥ ಕೆಲಸ ಕಾರ್ಯಗಳು, ಮತದಾರರಿದ್ದಾರೆ ಅವರ ತಂದೆ ತಾಯಿಯ ಭಾವಚಿತ್ರವನ್ನ ಕೈಯಲ್ಲಿ ಹಿಡ್ಕೊಂಡು ಪಕ್ಷೇತರ ಅಭ್ಯರ್ಥಿಗೆ ಮತ ಹಾಕಿದ್ರೆ ನಿಮ್ಮ ತಂದೆ ತಾಯಿ ಸಾಯ್ತಾರೆ ಅಂತಕ್ಕಂಥ ಯೋಚನೆಯ ನಡುವೆ ಅವರ ಮೇಲೆ ಆಣೆ ಪ್ರಮಾಣ ಮಾಡತಕ್ಕಂಥ ಕೆಲಸ ಕಾರ್ಯಗಳು, ದೇವಸ್ಥಾನದಲ್ಲಿ ದೇವರ ಪಟವನ್ನು ಇಟ್ಟು ಆಣೆ ಮಾಡತಕ್ಕಂಥ ಪ್ರಯತ್ನಗಳು, ಇವೆಲ್ಲದೂ ಯಾರು ಯಾವುದನ್ನು ಮಾಡಬಾರ್ದು ಅವೆಲ್ಲವನ್ನ ಈ ಚುನಾವಣೆಯ ಸಂದರ್ಭದಲ್ಲಿ ಮಾಡುವುದರ ಜೊತೆಗೆ ಸಿದ್ಧಾಂತ, ತತ್ವ, ಆದರ್ಶ, ಯೋಚನೆಗಳು, ಸಂಘದ ಎಲ್ಲ ವಿಚಾರಗಳನ್ನ ಬದಿಗಿಟ್ಟುಕೊಂಡು ಸಂಘಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಅವಮಾನವಾಗತಕ್ಕಂಥ ರೀತಿಯಲ್ಲಿ ಮತ್ತು ಭಾರತೀಯ ಜನತಾ ಪಕ್ಷದ ಹಿರಿಯರ ಭಾವನೆಗಳಿಗೆ ನೋವಾಗತಕ್ಕಂಥ ರೀತಿಯಲ್ಲಿ ನಡೆಸಿರುವಂಥದ್ದು ನಮಗೆಲ್ಲರಿಗೂ ಅತ್ಯಂತ ನೋವು ತಂದಿದೆ. ನೋಡಿ, ಅವತ್ತು ಬೆಳಿಗ್ಗೆ ಆ ಫ್ಲೆಕ್ಸಿ ವಿಚಾರಕ್ಕೆ ಸಂಬಂಧಿಸಿದಂತೆ ಅಲ್ಲಿ ಪ್ರತಿಭಟನೆ ಮಾಡಿರುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿದೆ. ಹಿಂದೂ ಕಾರ್ಯಕರ್ತರಿಗೆ ಧಿಕ್ಕಾರ ಕೂಗಿರುವಂಥದ್ದು ನಿಮ್ಗೆಲ್ರಿಗೂ ಗೊತ್ತಿದೆ. ಮತ್ತು ಅದರ ಬಗ್ಗೆ ಇನ್ನಷ್ಟು ನಾನು ಹೇಳುವಂಥದ್ದು ಏನಿದೆ, ಸತ್ಯಾಸತ್ಯತೆ ಏನು ಅನ್ನುವಂಥದ್ದು, ಯಾರ ಜೊತೆಗಿದ್ದಾರೆ ಅನ್ನುವಂಥದ್ದು, ಕಾರ್ಯಕರ್ತರು ಯಾರು, ಪಕ್ಷದ ಜವಾಬ್ದಾರಿ ಯಾರಿಗಿದೆ, ಅವೆಲ್ಲವನ್ನ ಮರೆತುಕೊಂಡು ಈ ರೀತಿಯ ಬೆಳವಣಿಗೆಯನ್ನು ಮಾಡಿರುವಂಥದ್ದು ಎಲ್ರಿಗೂ ದುಃಖ. ನಮಗೆ ಅಂತೇಳಿ ಎಲ್ಲ ಇಡೀ ಸಮಾಜಕ್ಕೆ ದುಃಖವನ್ನು ತಂದಿದೆ. ಯಾವುದೇ ಸಂದರ್ಭದಲ್ಲಿ ಕೂಡ ಈ ರೀತಿಯ ಅಮಾನವೀಯ ಘಟನೆ ನಮ್ಮ ಕ್ಷೇತ್ರದಲ್ಲಿ ಆಗಿರಲಿಲ್ಲ. ಮೊನ್ನೆ ಮಾಡ್ಬೋದಿತ್ತು. ಮೊನ್ನೆ ವಿಟ್ಲದಲ್ಲಿ ಬಲಾತ್ಕಾರಕ್ಕೆ ಮಾಡಿದಂಥ ಅಬುಬಕರ್ ಅನ್ನತಕ್ಕಂಥ ವ್ಯಕ್ತಿಗೆ ಅವರಿಗೆ ಇದೇ ರೀತಿ ಮಾಡಿದರೆ ಸಮಾಜ ಒಪ್ಕೊಳ್ತಾ ಇತ್ತು. ಆದರೆ ಒಬ್ಬ ಅಮಾಯಕನಿಗೆ ಈ ರೀತಿ ಫ್ಲೆಕ್ಸ್ ಹಾಕಿದ್ದಾರೆ ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಅವರ ಮೇಲೆ ಪೈಶಾಚಿಕ ರೀತಿಯಲ್ಲಿ ಹಲ್ಲೆ ನಡೆದು ಒಂದು ಇಲಾಖೆ ಸಮಾಜಕ್ಕೆ ಯಾವ ಸಂದೇಶವನ್ನು ಕೊಡಬೇಕೋ ಅವನ್ನು ಬಿಟ್ಟು ಒಂದು ಯಾರ ಒತ್ತಡದ ನಡುವೆ ಕೆಲಸ ಮಾಡತಕ್ಕಂಥ ವಿದ್ಯಮಾನ ನಡೆದಿರುವಂಥದ್ದು ಅತ್ಯಂತ ದುಃಖ ನಮಗೆ ತಂದಿದೆ.